ಬೆಳಗಾವಿಯಲ್ಲಿ ಡಿಕೆಶಿಗೆ ಚಪ್ಪಲಿ ಎಸೆಯಲು ಯತ್ನಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಗಳೂರಿನಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಹಿಂದೆ ಭಾಗದಲ್ಲಿ ಬರುತ್ತಿದ್ದ ವಾಹನಕ್ಕೆ ಚಪ್ಪಲಿ ಎಸೆದಿರಬಹುದು. ಅಲ್ಲಿ ಯಾವುದೇ ಸಣ್ಣ ಘಟನೆ ಕೂಡ ಆಗಬಾರದು. ಬೆಳಗಾವಿಗೆ ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ಭದ್ರತೆ ನೀಡಬೇಕು ಎಂಬುದಾಗಿ ಅಲ್ಲಿಯ ಕಮಿಷನರ್ಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಎಂದಿದ್ದಾರೆ. ಯಾರು ಕಾನೂನು ಕೈಗೆತ್ತಿಕೊಳ್ಳುತ್ತಾರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಸೂಚನೆಯನ್ನು ನೀಡಿದ್ದೇನೆ. ಕಾಂಗ್ರೆಸ್ನವರು ಏನ್ ಹೇಳ್ತಾರೆ, ಇನ್ನೊಬ್ಬರು ಏನ್ ಹೇಳ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ. ಕಾನೂನುಬದ್ಧವಾಗಿ ನಾವು ತನಿಖೆ ಮಾಡುತ್ತೇವೆ. ಯಾರು ಏನು ಹೇಳಿಕೆ ಕೊಟ್ಟರು ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ ಎಂದಿದ್ದಾರೆ. ಇನ್ನು ಈ ಹಿಂದೆ ಕಾಂಗ್ರೆಸ್ನವರು ಮೇಟಿ ಪ್ರಕರಣದಲ್ಲಿ ಹೇಗೆ ನಡೆದುಕೊಂಡ್ರು, ಆ ಪ್ರಕರಣದಲ್ಲಿ ಕೇಸ್ ಕೂಡ ಬುಕ್ ಮಾಡಲಿಲ್ಲ. ಹೀಗಾಗಿ ಕಾಂಗ್ರೆಸ್ನವರ ಹೇಳಿಕೆಗೆ ನಾನು ಮಹತ್ವ ಕೊಡುವುದಿಲ್ಲ ಎಂದಿದ್ದಾರೆ. ಕ್ರಮಬದ್ಧವಾಗಿಯೇ ಕೆಲಸ ಮಾಡ್ತಾರೆ. ಯಾರ ಒತ್ತಡ ಆಗಲಿ ಪ್ರಭಾವಕ್ಕೆ ಮಣಿದು ಕೆಲಸ ಮಾಡೋದಿಲ್ಲ. ಯಾವ ಹೇಳಿಕೆಗಳು ಕೂಡ ನಮ್ಮ SIT ಟೀಮ್ ಮೇಲೆ ಪ್ರಭಾವ ಬೀರೋದಿಲ್ಲ. ಕ್ರಮಬದ್ಧವಾಗಿ ನಾವು ಕೆಲಸವನ್ನು ಮಾಡ್ತೀವಿ. ನಾನು ಹೇಳಿದ್ನಲ್ಲ, ನಾನು ಏನು ಹೇಳ್ತಾ ಇದ್ದೇನೆ ನಿಮಗೆ, ಹಲವಾರು ವಿಡಿಯೋಗಳು ಬಂದಿದೆ, ಆಡಿಯೋ ಬಂದಿದೆ, CD ಬಂದಿದೆ. ಇವೆಲ್ಲ ತನಿಖೆಗೆ ಒಳಪಡಿಸಿದ್ದೇವೆ. ಅದು ಸೈಂಟಿಫಿಕ್ ತನಿಖೆಗೂ ಕೂಡ ಒಳಪಡಿಸಿದ್ದೇವೆ. ನಾನು ತನಿಖೆ ಹಂತದಲ್ಲಿ ಯಾವುದೇ ವಿಚಾರಗಳನ್ನು ಮಾತನಾಡೋದು ಸರಿಯಲ್ಲ. ಅದರಿಂದ ತನಿಖೆ ಬಗ್ಗೆ ಮಾತನಾಡಲ್ಲ. ಆದರೆ ಒಟ್ಟಾರೆ ತನಿಖೆ ಯಾವುದೇ ಪ್ರಭಾವಕ್ಕೆ ಒಳಗಾಗೋದಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿಕೆ ಇಲ್ಲ. ಅವ್ರಿಗೆ ಎಸ್ದಿಲ್ಲ, ಅದು ಅವ್ರ ಹಿಂದ್ಗಡೆ ಇರುವಂಥ ಕೊನೆಯ ಭಾಗದಲ್ಲಿರುವಂಥದ್ದಕ್ಕೆ ಎಸ್ದಿದ್ದಾರೆ ಅಂತ ರಿಪೋರ್ಟು ಕಮಿಷನರ್ ಕೊಟ್ಟಿದ್ದಾರೆ ಮತ್ತು ಅದು ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ನಾನು ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾವುದೇ ಒಂದು ಸಣ್ಣ ಘಟನೆಯೂ ಆಗಕೂಡ್ದು, ಸಂಪೂರ್ಣ ಭದ್ರತೆಯನ್ನು ಅವ್ರಿಗೂ ಕೊಡಬೇಕು ಮತ್ತು ಯಾರು ಕಾನೂನನ್ನು ಕೈ ತೆಗೆದುಕೊಳ್ತಾರೆ ಕ್ರಮ ತೆಗೆದುಕೊಳ್ಬೇಕು ಅಂತ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾವ ರೀತಿ ಆ ಥರ ಘಟನೆ ಆಗದಂತೆ ನೋಡ್ಕೊಳ್ತೀವಿ. ಕಾಂಗ್ರೆಸ್ನವರು